ಉಪಯೋಗ ಮಲ್ತಿನ ಮಾತಾ ಮಾದರಿದ ದ್ವಿಚಕ್ರ ವಾಹನದ ಮಾರಾಟ ಬೊಕ್ಕ ಖರೀದಿ ಸಂಸ್ಥೆ ಶ್ರೀ ಗಂಗಾಧರ್ ಜೆ ಬೊಕ್ಕ ನಾಗೇಶ್ ಆಚಾರ್ಯ ಮಾಲಕತ್ವಡ್ ವಿಂಗ್ಸ್ ಆನ್ ವೀಲ್ಸ್ ಕಾಪಿಕಾಡ್ ಭಗವತಿ ಕಾಂಪ್ಲೆಕ್ಸ್ ಶುಕ್ರವಾರ ಉದಿಪನಾಡು ನಿವೃತ್ತ ಬ್ಯಾಂಕ್ ಅಧಿಕಾರಿ ಶ್ರೀ ಟಿ.ಡಿ. ಭಾಸ್ಕರ್ ರಿಬ್ಬನ್ ಕತ್ತೆರ್ದು ಉದಿಪನ ಮಲ್ತೆರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಚಿತ್ತರಂಜನ್ ಬೋಳಾರ್ ತುಡರ್ ಬೆಳಗಾದು ಉದಿಪನ ಮಲ್ತದ ದ್ವಿಚಕ್ರ ವಾಹನ ಪ್ರತಿಯೊರಿಯನ ಇಲ್ಲಡ್ಲ ಇತ್ತೆ ಸಾಮಾನ್ಯವಾದ ಉಂಡು. ಈ ಸಂಸ್ಥೆ ನನರಾತ್ ಅಭಿವೃದ್ಧಿ ಆವಡ್ ಪಣದ ಹಾರೈಸೇರು. ಈ ಕಾಲಘಟ್ಟದಲ್ಲಿ ವೆಹಿಕಲ್ ಅಥವಾ ದ್ವಿಚಕ್ರ ವಾಹನ ಇಲ್ಲದ ಮನೆ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನ ಮನೆಯಲ್ಲೂ ಕೂಡ ಒಂದು ದ್ವಿಚಕ್ರ ವಾಹನ ಅಗತ್ಯವಾದ ಒಂದು ವಸ್ತು. ಯಾಕಂತ ಹೇಳಿದ್ರೆ ನಾವು ಮುಂಚೆ ಹೇಳ್ತಿದ್ದೇವೆ ಇಲ್ಲ ನನಗೆ ಸೈಕಲ್ ಇತ್ತಂಡ ಯಾವ ಅಂತೇಳಿ ಇಂದಿನ ಕಾಲದಲ್ಲಿ ನಾವು ಚಿಕ್ಕದಿರುವಾಗ. ಆದರೆ ಈಗ ಹಾಗೆಲ್ಲ ದ್ವಿಚಕ್ರ ವಾಹನ ಎಲ್ಲರ ಮನೆಯಲ್ಲಿ ಕೂಡ ಇರಲೇಬೇಕಾದಂಥ ಪರಿಸ್ಥಿತಿ. ಯಾವುದೇ ಒಂದು ಅತಿ ಶ್ರೀಮಂತ ವ್ಯಕ್ತಿ ಆಗಿದ್ದರೂ ಕೂಡ ಅವನ ಮನೆಯಲ್ಲಿ ಕೂಡ ಒಂದು ದ್ವಿಚಕ್ರ ವಾಹನ ಇದ್ದೇ ಇರ್ತದೆ. ಯಾಕೆಂತ ಹೇಳಿದ್ರೆ ಅವನು ಅದರಲ್ಲಿ ಓಡಾಡದಿದ್ದರೂ ಕೂಡ ಮನೆಯಲ್ಲಿರುವ ಕೆಲಸದ ಆಳುಗಳಲ್ಲಿ ಓಡಾಡಲಿಕ್ಕಾದರೂ ಅದನ್ನು ಇಟ್ಕೊಂಡಿರ್ತಾರೆ. ಅಗತ್ಯ ಬಿದ್ದಾಗ ಅದನ್ನು ಒಂದು ಪರಿಸರದ ಎಲ್ಲಿಯಾದರೂ ಉಪಯೋಗವಾಗುವಂಥ ವಾಹನ ಹೇಳಿದ್ರೆ ದ್ವಿಚಕ್ರ ವಾಹನ. ಈ ನಿಟ್ಟಿನಲ್ಲಿ ಇಂಥ ಒಂದು ಸಂಸ್ಥೆ, ಯಾಕಂತ ಹೇಳಿದ್ರೆ ದ್ವಿಚಕ್ರ ವಾಹನ ಎಲ್ಲರೂ ಕೂಡ ಹೊಸದನ್ನೇ ತಗೊಳ್ತಾರೆ ಅಂತಲ್ಲ, ಪ್ರಾರಂಭದಲ್ಲಿ ಎಲ್ಲರೂ ಕೂಡ ತಗೊಳ್ಳುವಂಥದ್ದು ಒಂದು ಹಳೆಯ ವಾಹನ ಇದ್ದರೆ ಸಾಕು ಅಂತೇಳಿ, ತದನಂತರ ಒಳ್ಳೆಯ ಹೊಸ ವಾಹನಕ್ಕೆ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಇವರೇನು ನಾಗೇಶ ಗಂಗಾಧರ್ ಪ್ರಾರಂಭಿಸಿದ್ದಾರೆ, ಇದೊಂದು ಒಳ್ಳೆಯ ಒಂದು ಶುಭಗಳಿಗೆ. ಯಾಕಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ವಾಹನ ಬೇಕಾಗೋದ್ರಿಂದ ಇಂಥ ಒಂದು ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಈ ಒಂದು ಸಂಸ್ಥೆಯ ಮೂಲಕ ಗಂಗಾಧರ್ ಅವರಾಗಲಿ ಅವರ ಮಿತ್ರರಾಗಲಿ ಅವರೆಲ್ಲರೂ ಸೇರಿ ಮಾಡುವಂಥ ಈ ಸಂಸ್ಥೆ ಅವರ ಇತರ ಉದ್ಯಮದೊಂದಿಗೆ ಇದು ಬೆಳೀತಾ ಬರಲಿ, ಅವರಿಗೆ ದೇವರ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಹಿರಿಯ ಸಮಾಜ ಸೇವಕರು ಶ್ರೀ ನಾರಾಯಣ್ ಯು.ಬಿ. ಪಾತ್ರರೊಂದು ವಿಂಗ್ಸ್ ಆನ್ ವೀಲ್ಸ್ ಸಂಸ್ಥೆದ ಮೂಲಕ ಈ ರಡ್ಡು ಸಂಸಾರ ಒಂಜಿ ಪೊರ್ಲುದ ಬದುಕನ್ನು ರೂಪಿಸಾವಡ ಪಣದು ಹಾರೈಸೇರು. ಉದ್ಘಾಟನೆ ಮಾಡಿದ ಈ ಶೋರೂಮು ಒಂದು ಎದ್ದೇ ರೀತಿಯಲ್ಲಿ ನಡಪಾಡಿ ಯಾಕಂದ್ರೆ ರೆಡ್ ಸಂಸಾರ ಅಂತೆಲ್ಲ ಒಂದು ಸುಂದರ ಬದುಕಾದ ರೂಪಿಸಾಡುವ ಪಂಡಿತ ಪರಮಾತ್ಮ ತಂದು ಎನ್ನು ಸಂದೇಶ ಕೊಟ್ಟು ಕುಡ್ಲಾತ್ ಹಂದೀಪ ಅಸೋಸಿಯೇಟ್ಸ್ ಮಾಲಕರು ಶ್ರೀ ಕೇಶವ ಜಪ್ಪಿನಮಗರು ಕಾವು ಶ್ರೀ ಪಂಚಲಿಂಗೇಶ್ವರ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಶ್ರೀ ಕಿರಣ್ ರೈ ಬಚಾಲ್, ಮಾಜಿ ಕೌನ್ಸಿಲರ್ ಶ್ರೀ ದಯಾನಂದ ತೊಕ್ಕೋಟು ಕಾರ್ಯಕ್ರಮದ ಪಾಲ್ಪಡಿದ್ದು ಶುಭ ಹಾರೈಸಿದರು. ಈ ಭಾಗದಲ್ಲಿ ಟೂ ವೀಲರ್ ಒಂದು ಮಳಿಗೆ ಉದ್ಘಾಟನೆ ಆಗಿದೆ. ಇದು ಒಳ್ಳೆಯ ಸಂಗತಿ. ಯಾಕಂದರೆ ಈಗಾಗಲೇ ನಮ್ಮ ಉದ್ಘಾಟನೆ ಮಾಡಿದಂಥ ಚಿತ್ತರಂಜನ್ ಬೋಳಾರ್ ಹೇಳಿದಾಗಲೇ ಎಲ್ಲರಿಗೂ ಕೂಡ ಟೂ ವೀಲರ್ ಅಗತ್ಯ. ಎಲ್ಲ ಮನೆಯಲ್ಲಿ ಕೂಡ ಟೂ ವೀಲರ್ ಇದ್ದೇ ಇರ್ತದೆ. ಹಾಗಾಗಿ ಈ ಪ್ರದೇಶದಲ್ಲಿ ಕೂಡ ಒಂದು ದ್ವಿಚಕ್ರ ವಾಹನದ ಮಳಿಗೆಯನ್ನು ಪ್ರಾರಂಭಿಸಿ ಇದು ಮುಂದೆಯೂ ಕೂಡ ಉತ್ತಮ ಜನರಿಗೊಂದು ಸೇವೆ ಸಿಗಲಿ. ಅದೇ ರೀತಿ ಈ ಮಳಿಗೆಯು ಉತ್ತರೋತ್ತರ ಅಭಿವೃದ್ಧಿಯಾಗಿ ಒಳ್ಳೆಯ ಸೇವೆಯನ್ನು ಕೊಟ್ಟು ಟೂ ವೀಲರ್ ಈಗ ಪ್ರತಿಯೊಬ್ಬರಿಗೂ ಅತ್ಯಗತ್ಯ. ಇವರು ಹೇಳಿದಾಗೆ ಅದಕ್ಕೆ ಒಂದು ಈ ತೊಕ್ಕೋಟಿನ ಪರಿಸರದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಹ ಹೇಳ್ತಾ, ಇವರ ಈ ಸಂಸ್ಥೆಯು ಕೇವಲ ಟೂ ವೀಲರ್ಗೆ ಮಾತ್ರ ಸೀಮಿತ ಆಗಿರದೆ ದೊಡ್ಡ ಒಂದು ಮಲ್ಟಿ ಬ್ರ್ಯಾಂಡೆಡ್ ರಾಯಲ್ ಕಾರ್ಗಳು ಸಿಗುವಂಥ ಒಂದು ದೊಡ್ಡ ಶೋರೂಮ್ ಆಗಲಿ ಅಂತ ಶುಭವನ್ನು ಕೋರುತ್ತಾ, ಈಗಾಗಲೇ ನಮ್ಮ ಎದುರಲ್ಲಿದೆ ಭಾರತ್ ಇವರದ್ದು ಅಂಥದ್ದೊಂದು ಬಹಳ ದೊಡ್ಡ ಶೋರೂಮ್ ಆಗಲಿ ಬೆಳಗಲಿ ಇಡೀ ಈ ತೊಕ್ಕೋಟು ಪರಿಸರದಲ್ಲಿ ಮಾತ್ರ ಅಲ್ಲ, ನಮ್ಮ ಮಂಗಳೂರಲ್ಲೂ ಇಡೀ ಜಿಲ್ಲೆಯಲ್ಲೂ ಇಂಥ ಹಲವಾರು ಅವರ ಶೋರೂಮ್ಗಳು ಆದಷ್ಟು ಬೇಗ ಆಗಲಿ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ರಿಗೂ ಒಳ್ಳೊಳ್ಳೆ ಉದ್ಯೋಗಿಗಳು ಅವರಿಗೆ ಸಿಗುವಂತಾಗಲಿ, ಗ್ರಾಹಕರಿಗೂ ಅತಿ ಕಡಿಮೆ ಬೆಲೆಯಲ್ಲಿ ಇಂಥ ಒಂದು ವಾಹನಗಳು ಸಿಗುವಂತಾಗಲಿ. ಶ್ರೀ ಪ್ರಾವಿಣಿಯಸ್ ಕುಂಪಲ ಸಭೆ ನೆತ್ಕೊಂಡು ಸಭೆ ಸ್ಥಾರಕೆ ಮಲ್ತೇರು. ಪ್ರಥಮ ಗ್ರಾಹಕರು ಶ್ರೀಮತಿ ಶಾಲಿನಿ ಗಣೇಶ್ ರೇಗು ಈ ಪೊರ್ತು ಕೀ ಹಸ್ತಾಂತರಿಸಾಯರು. ಪ್ರಥಮ ದ್ವಿಚಕ್ರ ವಾಹನ ಹೋಂಡಾ ನಿಯೋ ಗಾಡಿಯನ್ನು ಖರೀದಿ ಮಾಡಿದ್ದಾರೆ ಶಾಲಿನಿ ಗಣೇಶ್ ಅವರು. ಮಾಲಕರು ಶ್ರೀ ಗಂಗಾಧರ್ ಜೆ ಬೊಕ್ಕ ನಾಗೇಶ್ ಆಚಾರ್ಯ ಕಾರ್ಯಕ್ರಮದ ಮುತಾಲಿಗಿಳಿದ್ದರು.